ಶ್ರೀರಾಮ ಅವತರಿಸಿದ ಅಯೋಧ್ಯೆಗೆ ಭೇಟಿ ನೀಡಿರುವ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಶ್ರೀರಾಮ ಲಲ್ಲಾನ ದರ್ಶನ ಪಡೆದು ಮಂದಿರ ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಿಸಿದ್ದಾರೆ. ಕಳೆದ ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯ ಜನ್ಮಭೂಮಿಯಲ್ಲಿ ಭೂಮಿ ಪೂಜೆ ನಡೆಸಿದಾಗ ಪೇಜಾವರ ಶ್ರೀಗಳು ಚಾತುರ್ಮಾಸ ವ್ರತದಲ್ಲಿದ್ದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಿರಲಿಲ್ಲ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಾಸರು ಆಗಿರುವ ಅವರು ಅಯೋಧ್ಯೆಗೆ ತೆರಳಿದ್ದು ಟ್ರಸ್ಟ್ ಸಭೆಯಲ್ಲಿ ಭಾಗವಹಿಸಿದ ನಂತರ ಜನ್ಮಭೂಮಿಗೆ ಭೇಟಿ ಕೊಟ್ಟರು. ಮೂಲ ರಾಮನ ಸ್ಥಳಕ್ಕೆ ಎತ್ತಿ ಪ್ರಣಾಮ ಭೂಮಿ ಪೂಜನ ನಡೆಸಿದ ಶ್ರೀರಾಮನ ಮೂಲ ವಿಗ್ರಹವಿದ್ದ ಜಾಗಕ್ಕೆ ಪೇಜಾವರ ಶ್ರೀಗಳು ನಮಸ್ಕರಿಸಿದ್ರು. ಬಳಿಕ ರಾಮದೇವರ ದರ್ಶನವನ್ನ ಮಾಡಿದ್ರು. ನಂತರ ಉತ್ಖನನದ ವೇಳೆ ಸಿಕ್ಕಿದ ಹಳೆಯ ಮಂದಿರದ ಶಿಲಾ ಸ್ತಂಭಗಳನ್ನ ಕಾಮಗಾರಿ ನಡೆಯುತ್ತಿರುವ ಸ್ಥಳವನ್ನ ವೀಕ್ಷಿಸಿದ್ರು. ಅಲ್ಲಿನ ಕನಕಭವನ ಹಾಗೂ ಹನುಮಾನ್ ಗಡಿ ದರ್ಶನವನ್ನ ಪಡೆದ ಪೇಜಾವರ ಶ್ರೀಗಳು ರಾಮದೇವರ ಮಂಗಳಾರತಿ ನೋಡಿ ದೇವರ ಶಯನೋತ್ಸವ ಮುಗಿಸಿ ಪೇಜಾವರ ಮಠದ ಮಧ್ಯಾಶ್ರಮಕ್ಕೆ ಮರಳಿದ್ರು. ಅಯೋಧ್ಯೆಯಲ್ಲಿ ನಡೆದ ಕಾಮಗಾರಿಗಳ ಬಗ್ಗೆ ತಿಳಿಸಿದ ಪೇಜಾವರ ಶ್ರೀಗಳು ಶ್ರೀರಾಮಚಂದ್ರನ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಕಾಮಗಾರಿಗಳನ್ನು ವೀಕ್ಷಿಸಿದ್ದೇವೆ. ಭೂಮಿಯ ಸಮತಟ್ಟು ಕಾರ್ಯ ಪ್ರಾರಂಭವಾಗಿದೆ. ಅಕ್ಕಪಕ್ಕದಲ್ಲಿರುವ ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ರಾಮಜನ್ಮ ಭೂಮಿಯಲ್ಲಿ ಬೃಹತ್ ಮಂದಿರ ನಿರ್ಮಾಣವಾಗಿರುವುದರಿಂದ ಭೂಮಿಯ ಧಾರಣಾ ಸಾಮರ್ಥ್ಯವೇನು, ಮಣ್ಣಿನ ಗುಣವೇನು ಎಂಬುದನ್ನು ಪರೀಕ್ಷಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಕೆತ್ತನೆ ಕಾರ್ಯ ಪೂರ್ಣಗೊಳಿಸಿ ತಟ್ಟಾಗಿ ಪೇರಿಸಿಡಲಾದ ಶಿಲಾಸ್ತಂಭಗಳನ್ನು ಸ್ಥಳಾಂತರಿಸುವ ಕೆಲಸವು ಪ್ರಾರಂಭವಾಗಿದೆ ಎಂದು ತಿಳಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್, ದಿನೇಶ್ ಚಂದ್ರ, ಅನೂಪ್ ಮಿಶ್ರಾ ಅವರು ಪೇಜಾವರ ಶ್ರೀಗಳಿಗೆ ಕಾಮಗಾರಿಗಳ ಮಾಹಿತಿಯನ್ನ ನೀಡಿದರು. ಈ ವೇಳೆ ಪೇಜಾವರ ಶ್ರೀಗಳ ಕಾರ್ಯದರ್ಶಿಗಳಾದ ವಿಷ್ಣುಮೂರ್ತಿ ಭಟ್, ಕೃಷ್ಣ ಭಟ್ ಜೊತೆಗಿದ್ರು. ಇವತ್ತು ನಾವು ಶ್ರೀರಾಮಚಂದ್ರನ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕಾಮಗಾರಿಗಳನ್ನು ವೀಕ್ಷಿಸ್ತಾ ಇದ್ದೇವೆ. ಭೂಮಿಯ ಸಮತಟ್ಟು ಕಾರ್ಯ ಪ್ರಾರಂಭ ಆಗಿದೆ. ಅಕ್ಕಪಕ್ಕದಲ್ಲಿರುವಂತಹ ಹಳೆಯ ಕಟ್ಟಡಗಳೇನಿದ್ದಾವೆ ಅವನ್ನು ತೆರವುಗೊಳಿಸುವಂತಹ ಕಾರ್ಯ ಪ್ರಾರಂಭ ಆಗಿದೆ, ನಡೀತಾ ಇದೆ. ಜೊತೆಗೆ ಭೂಮಿಯ ಧಾರಣ ಸಾಮರ್ಥ್ಯ ಏನು, ಈ ಭೂಮಿಯ ಮೇಲೆ ಏನು ದೊಡ್ಡ ಆ ಬೃಹದಾಕಾರದ ದೇವಾಲಯ ಮಂದಿರ ನಿರ್ಮಾಣ ಆಗಲಿಕ್ಕಿದೆ, ಅದನ್ನು ಧರಿಸಬೇಕೆಂತಿದ್ರೆ ಆ ಭೂಮಿಯಲ್ಲಿ ಧಾರಣ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಪರೀಕ್ಷಿಸುವ ಕಾರ್ಯ ಅದು ನಡೆದಿದೆ. ಶಿಲಾಸ್ತಂಭಗಳು ಈ ಹಿಂದೆ ಏನು ಸಿದ್ಧವಾಗಿ ಇಡಲ್ಪಟ್ಟಿದ್ದಾವೆ ಅವನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರಿಸುವಂತಹ ಕಾರ್ಯ ಅದು ಪ್ರಾರಂಭ ಆಗಿದೆ. ಮಂದಿರ ನಿರ್ಮಾಣದ ಕಾರ್ಯವನ್ನು L&T ಕಂಪನಿಗೆ ವಹಿಸಿಕೊಡಲಾಗಿದೆ. ಮಾಡುವ ಕಾರ್ಯಗಳು, ಕೆಲಸಗಳು ಅವು ಸರಿಯಾಗಿದ್ದಾವೆ ಅನ್ನೋದನ್ನು ವಿಮರ್ಶಿಸಲಿಕ್ಕೆ ಅನುಕೂಲವಾಗುವಂತೆ ಅಂತಹದ್ದೇ ಸಾಮರ್ಥ್ಯವುಳ್ಳಂತಹ ಇನ್ನೊಂದು ಕಂಪನಿ, ಟಾಟಾ ಕನ್ಸಲ್ಟಿಂಗ್ ಕಂಪನಿ, ಅದನ್ನು ಜೊತೆಗೆ ಸೇರಿಸಿಕೊಳ್ಳಲಾಗಿದೆ.